ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಂದು ಜೀವದ ಮಾರಣ ಹತ್ಯೆ ಆಗಿದೆ. ಪ್ರವಾದಿಯ ಹೆಸರಿನಲ್ಲಿ ಹೇಳಿರತಕ್ಕಂತಹ ಹೇಳಿಕೆಗಳು ಆ ಕುರಾನಿನಲ್ಲಿ ಇದ್ದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಯಾವುದೇ ಒಂದು ಹೊಸ ಶಬ್ದವನ್ನ ಅಥವಾ ಹೊಸ ವಾಕ್ಯವನ್ನ ಜೋಡಿಸತಕ್ಕಂತಹ ಕೆಲಸ ಕಾರ್ಯವನ್ನ ನೂಪುರ್ ಶರ್ಮರವರು ಮಾಡಲಿಲ್ಲ. ಅದಕ್ಕೋಸ್ಕರ ಇಡೀ ಈ ರಾಷ್ಟ್ರದ ಎಲ್ಲ ಹಿಂದೂಗಳು ಕೂಡ ನೂಪುರ್ ಶರ್ಮರನ್ನ ಬೆಂಬಲಿಸತಕ್ಕಂತಹ ಸಂದೇಶವನ್ನ ಕೂಡ ಅವತ್ತಿನಿಂದ ಇವತ್ತಿನ ತನಕ ಅವರನ್ನ ಬೆಂಬಲಿಸಿ ಅವರಿಗೆ ಪೂರಕವಾಗಿ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ಹಿಂದೂ ಸಮಾಜ ಮಾಡಿದೆ. ನಿನ್ನೆ ನಡೆದ ಘಟನೆಯನ್ನ ವಿಶ್ಲೇಷಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ನಿಶ್ಚಯ ಮಾಡಬೇಕಾಗಿದೆ. ಯಾರು ನಿನ್ನೆ ಹತ್ಯೆ ಮಾಡಿರತಕ್ಕಂತಹ ಆರೋಪಿಗಳನ್ನ ರಾಜಸ್ಥಾನದ ಸರ್ಕಾರ ಒಂದು ವಾರದಿಂದ ಹಿಂದೆ ಅವರಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂತಹ ವಿಚಾರದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳಿಲ್ಲ. ನಿನ್ನೆ ನಡೆದಿರತಕ್ಕಂತಹ ಆ ಒಂದು ಹತ್ಯೆಗೆ ಗೆಹ್ಲೋಟ್ ಅವರೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ರಾಜಸ್ಥಾನದಲ್ಲಿ ಮಾಡಬೇಕು ಅಂತಕ್ಕಂಥ ಒಕ್ಕಲರ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ನಿನ್ನೆ ಹತ್ಯೆ ಆಗಿರತಕ್ಕಂತಹ ಕನ್ನಯ್ಯಲಾಲ್ನ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಯ ಪರಿಹಾರವನ್ನು ಸರ್ಕಾರ ಕೊಡಬೇಕು. ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳು ನಡೆದರೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಮುಂದಿನ ದಿವಸದಲ್ಲಿ ಇಂತಹ ಘಟನೆಗಳ ನಡೆದರೆ ತಕ್ಷಣ ಉತ್ತರವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಹಿಂದೂ ಸಮಾಜ ಮಾಡ್ತದೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ